ಧಿಕ್ಕಾರ ಧಿಕ್ಕಾರ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮನರೇಗಾ ಯೋಜನೆಯನ್ನ ಕೈಬಿಟ್ಟು ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ಖಂಡಿಸಿ ಈ ಯೋಜನೆಯನ್ನ ಮರು ಜಾರಿಗೊಳಿಸಲು ಒತ್ತಾಯಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆಯುವ ಸುಳ್ಯದಿಂದ ಮುಲ್ಕಿಯ ತನಕ 4 ದಿನಗಳ ಪಾದಯಾತ್ರೆಯು ಈ ದಿನ ಬೆಳಿಗ್ಗೆ ಗಂಟೆ 9ಕ್ಕೆ ಸರಿಯಾಗಿ ಕುಂಬ್ರದಿಂದ ಪುತ್ತೂರಿನ ಕಡೆಗೆ ಹೊರಡಲಿದೆ ಭವ್ಯ ಪಾದಯಾತ್ರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆಯೋಜನೆ ಮಾಡಿರುವಂಥ ಮಹಾತ್ಮ ಗಾಂಧಿ ಗ್ರಾಮೀಣ ಯೋಜನೆ ಏನಿದೆ, ನರೇಗಾ ಏನಿದೆ, ಆ ಬಚಾವೋ ರ್ಯಾಲಿಯಲ್ಲಿ ಇವತ್ತು ನಿನ್ನೆ ಸುಳ್ಯದಿಂದ ಆರಂಭಗೊಂಡು ಕುಂಬ್ರದವರೆಗೆ ಬಂದಿದೆ. ಇವತ್ತು ಕುಂಬ್ರದಿಂದ ನಮ್ಮ ದರ್ಬೆ ಸರ್ಕಲ್ವರೆಗೆ ಸುಮಾರು 1,000 ಜನ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ.
ಇಲ್ಲಿಂದ ಪುನಃ 3:30 ಗಂಟೆಗೆ ಇಲ್ಲಿಂದ ಹೊರಟು ನಾವು ಮಾಣಿಯವರೆಗೆ ಹೋಗಲಿಕ್ಕಿದ್ದೇವೆ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಜನರು ಭಾಗವಹಿಸ್ತಾ ಇದ್ದಾರೆ. ಬೇರೆ ಪಕ್ಷದ ಪಂಚಾಯತ್ ಸದಸ್ಯರುಗಳು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನೋಡಿದ್ದೇವೆ. ಯಾಕಂತ ಹೇಳಿದ್ರೆ ಸುಮಾರು 6,70,00,000 ಜನರಿಗೆ ಈ ಭಾಗದಲ್ಲಿ ಈ ಯೋಜನೆ ಉದ್ಯೋಗವನ್ನು ಕಲ್ಪಿಸಿತು. ಸುಮಾರು 261 ಕೋಟಿ ರೂಪಾಯಿಗಳ ಅನುದಾನ ಈ ಯೋಜನೆಯಿಂದ ಬಂದಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಈ ಯೋಜನೆಯನ್ನು ಜಾರಿಗೆ ತಂದಿದ್ದರು. ಒಂದೇ ಒಂದು ಉದ್ದೇಶಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಜಾರಿಗೆ ತಂದಿರುವಂಥ ಒಂದು ಯೋಜನೆ ಅದು ಜನರ ಮನವನ್ನು ಮುಟ್ತಾ ಇದೆ, ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗವನ್ನು ಕಲ್ಪಿಸ್ತದೆ ಅನ್ನುವ ದೃಷ್ಟಿಕೋನ ಇಟ್ಕೊಂಡು ಬಹುಶಃ ಕೇಂದ್ರ ಸರ್ಕಾರ ಇದನ್ನು ವಜಾಗೊಳಿಸುವಂಥ ಕೆಲಸವನ್ನು ಮಾಡಿದೆ. ಇದು ಜನರ ಹಕ್ಕು. ಯಾವುದೇ ಒಂದು ಒಳ್ಳೆಯ ಯೋಜನೆ ಇಲ್ಲದ್ರೆ ಅದನ್ನು ತೆಗೆಯುವುದು ಸಹಜ. ಆದರೆ ಜನರ ಮನವನ್ನು ಮುಟ್ಟಿರುವಂಥ ಈ ಯೋಜನೆಯನ್ನು ವಾಪಸ್ ತೆಗೆದುಕೊಂಡಿರೋದು ಕೇಂದ್ರ ಸರ್ಕಾರದ ನಿರ್ಧಾರ ಸರಿಯಲ್ಲ. ನಾವು ಈ ಪ್ರತಿಭಟನೆಯ ಮುಖಾಂತರ, ಈ ಹೋರಾಟದ ಮುಖಾಂತರ ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀಮಾನ್ ನರೇಂದ್ರ ಮೋದಿಯವರ ಗಮನವನ್ನು ಸೆಳೆಯುವಂಥದ್ದು, ಇಡೀ ದೇಶದ ಜನರ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ದೇಶದ ಜನರ ಹಿತದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರ ಇವತ್ತು ಏನು ಜನರು ಅವರನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾವು ತಲೆ ಬಾಗಬೇಕಾಗ್ತದೆ, ನಾವು ತಲೆ ಬಾಗ್ತೇವೆ. ಆದರೆ ಜನರ ಮನಸ್ಸಿಗೆ ನೋವಾಗುವಂಥ, ಈ ದೇಶದ ಅಭಿವೃದ್ಧಿಗೆ ತೊಂದರೆ ಆಗುವಂಥ ಯೋಜನೆಯನ್ನು ಕೈ ಬಿಡಬಾರ್ದು. ಇದನ್ನು ಪುನಃ ಜನರಿಗೆ ಕೊಡಬೇಕು ಅನ್ನೋ ವಿನಂತಿ. ಈ ಹೋರಾಟ ಅಲ್ಲಿವರೆಗೆ ನಡೀತದೆ. ದೇಶದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತೇವೆ. ಸಾವಿರ ಜನಸಂಖ್ಯೆಯಲ್ಲಿ ಭಾಗವಹಿಸುವಂಥ ಕೆಲಸವನ್ನು ಮಾಡ್ತೇವೆ. UPA ಸರ್ಕಾರ ಆಡಳಿತಿರುವಂಥ ಸಂದರ್ಭದಲ್ಲಿ UPA ಅಧ್ಯಕ್ಷ ಶ್ರೀಮತಿ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಪರಸ್ಪರ ಸಮಾಲೋಚನೆ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಎಂಬ ಅತ್ಯಂತ ಮಹತ್ವವಾದಂಥ ಒಂದು ದೊಡ್ಡ ಕಾನೂನು ತಂದಂಥ ಒಂದು ವ್ಯವಸ್ಥೆಯಲ್ಲಿ ಬಡವರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ಕನಿಷ್ಠ 100 ದಿನದ ಕೆಲಸವನ್ನು ಕೊಡೋದ್ರ ಮುಖಾಂತರ ಅವರ ಬದುಕಿಗೆ ಒಂದು ಆಸೆಯನ್ನು ಕೊಟ್ಟಂಥ ಒಂದು ಕಾರ್ಯಕ್ರಮ. ಅದು ಕೂಡ ಸತ್ಯ ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ನಾವು ಶಾಶ್ವತವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕೆಂಬ ಉದ್ದೇಶದಿಂದ ಆ ಒಂದು ನರೇಗಾ ಯೋಜನೆಗೆ ಮಹಾತ್ಮ ಗಾಂಧಿ ಹೆಸರಿಸುವಂಥ ಭಾಳಷ್ಟು ದೊಡ್ಡ ನಿರ್ಧಾರ ಇವತ್ತು ಮಾಡಿದರು. ಆದರೆ ದುರದೃಷ್ಟವಶಾತ್ ನರೇಂದ್ರ ಮೋದಿಯವರ ಸರ್ಕಾರ ಬಂದು ಕಳೆದ 2 ಅವಧಿಯಲ್ಲಿ ಇದಕ್ಕೆ ಬೇಕಾದಂಥ ಅನುದಾನವನ್ನು ಕೊಡದೆ ಕೇವಲ ನಾಮಕೆ ವಾಸ್ತೆ ಮಾತ್ರ ಆ ಒಂದು ಕಾರ್ಯಕ್ರಮ ಇತ್ತು. ಈಗ 3ನೇ ಸಲ ಪ್ರಧಾನಮಂತ್ರಿ ಆದಂಥ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಬದಲಾವಣೆ ಮಾಡಿ ಪಂಚಾಯತಿಗಿರುವಂಥ ಅಧಿಕಾರವನ್ನು ಕಿತ್ತುಕೊಂಡು ನಾವು ಕೇಂದ್ರ ಸರ್ಕಾರವೇ ಎಲ್ಲ ನಿರ್ಧಾರ ಮಾಡಬೇಕೆಂಬ ದೊಡ್ಡ ಒಂದು ತಪ್ಪು ನಿರ್ಧಾರವನ್ನು ಕೂಡ ಇವತ್ತು ಮಾಡಿದ್ದಾರೆ. ಈ ಒಂದು ವಿಚಾರವನ್ನು ವಿರೋಧ ಮಾಡುವಂಥ ಪರಿಸ್ಥಿತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆಶ್ರಯದಲ್ಲಿ ಸುಳ್ಯದಿಂದ ಮೂಲ್ಕಿಯವರೆಗೆ 4 ದಿನಗಳ ಪಾದಯಾತ್ರೆ, ಸುಮಾರು 100 ಕಿಲೋಮೀಟರ್ ನಡೆಯುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಇವತ್ತು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಕುಂಬ್ರದಿಂದ ಪ್ರಾರಂಭ ಆದಂಥ ಈ ಒಂದು ಕಾರ್ಯಕ್ರಮ ಮುಂದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗಡಿಯನ್ನು ದಾಟಿ ಇದು ಬಂಟ್ವಾಳ ಕ್ಷೇತ್ರಕ್ಕೆ ಪ್ರವೇಶ ಮಾಡಲಿಕ್ಕಿದೆ. ಸನ್ಮಾನ್ಯ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಈ ಪುತ್ತೂರಿನ ಈ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಭಾಳಷ್ಟು ಪ್ರಾಮಾಣಿಕವಾಗಿ ಇವತ್ತು ಪಾದಯಾತ್ರೆ ಮಾಡುವಂಥ ಎಲ್ಲ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಮಾಡಿಕೊಡೋದ್ರ ಮುಖಾಂತರ ಒಂದು ಒಳ್ಳೆಯ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಹೋರಾಟ ಎಲ್ಲಿವರೆಗೆ ಅಂತೇಳಿದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮತ್ತೆ ಪುನಃಸ್ಥಾಪನೆ ಮಾಡುವವರೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡುತ್ತದೆ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಕೊನೆಯದಾಗಿ ಇವತ್ತು ಮಹಾತ್ಮ ಗಾಂಧಿಯವರನ್ನು ಸತ್ಯ ಅಹಿಂಸೆ ಮೂಲಕ ಸ್ವಾತಂತ್ರ್ಯ ತಂದುಕೊಟ್ಟಂಥ ಹಿನ್ನೆಲೆಯಲ್ಲಿ ನಾನು ಚಾಯ್ವಾಲ ಪ್ರಧಾನಿಯಾಗಿದ್ದೇನೆ ಅಂತ ಹೇಳುವಂಥ ವ್ಯಕ್ತಿ ಇವತ್ತು ಏನಾದರೂ ಪ್ರಧಾನಮಂತ್ರಿ ಆಗಿದ್ದರೆ ಅದು ಮಹಾತ್ಮ ಗಾಂಧಿ ಅವರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ತೊಡಗಿಸಿಕೊಂಡು ಇವತ್ತು ಸ್ವಾತಂತ್ರ್ಯ ಬಂದಂಥ ಹಿನ್ನೆಲೆಯಲ್ಲೂ ಪ್ರಧಾನಮಂತ್ರಿ ಆಗಿದ್ದಾರೆ. ಮಾತ್ರ ಅಲ್ಲ, ಗುಜರಾತಿನಲ್ಲಿ ಅನೇಕ ವರ್ಷಗಳ ಕಾಲ ಕ್ರಿಮಿನಲ್ ಕೇಸಲ್ಲಿ ಜೈಲಿಲ್ಲಿದ್ದಂಥ ಒಬ್ಬ ವ್ಯಕ್ತಿ ಇವತ್ತು ದೇಶದ ಪ್ರಧಾನಮಂತ್ರಿ ಆಗುವುದು ಕೂಡ ನಮಗೆ ಸ್ವಾತಂತ್ರ್ಯ ಬಂದ ಹಿನ್ನೆಲೆಯಲ್ಲಿ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮಾತನ್ನು ಹೇಳುತ್ತಾ ಎಲ್ಲ ಪಕ್ಷದ ಕಾರ್ಯಕರ್ತರು ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಸಹಕರಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ.
ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಳ್ಯದಿಂದ ಮುಲ್ಕಿವರೆಗೆ 100 ಕಿಲೋಮೀಟರ್ಗಳ ಪಾದಯಾತ್ರೆಯನ್ನು ಮನ್ರೇಗಾ ಕಾಯ್ದೆಯನ್ನು ಮತ್ತೆ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀವಿ. ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಪಾದಯಾತ್ರೆ ಮೂಲಕ. ಮತ್ತು ರಾಹುಲ್ ಗಾಂಧಿಯವರು ಕೂಡ 3800 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಈ ರಾಷ್ಟ್ರದ ಜನರ ಸಮಸ್ಯೆಗಳನ್ನು ಅರಿತಿದ್ದರು. ಇವತ್ತು ಕೇಂದ್ರ ಸರ್ಕಾರ ಏಕಾಏಕಿಯಾಗಿ ಕೂಲಿ ಕಾರ್ಮಿಕರ ಬಡವರ ಪಾಲಿನ ಒಂದು ದೊಡ್ಡ ಯೋಜನೆ ಆಗಿ 20 ವರ್ಷಗಳಿಂದ ಜಾರಿಯಲ್ಲಿದ್ದ ಉದ್ಯೋಗವನ್ನು ಕೊಡುವಂಥ, ಅವರ ಜೀವನಕ್ಕೆ ನೆಮ್ಮದಿ ಕೊಡುವಂಥ ಯೋಜನೆ ಮನ್ರೇಗಾವನ್ನು ತೆಗೆದು ಇವತ್ತು VBG ಗ್ರಾಮ್ಜಿ ಅಂತ ಕಾನೂನನ್ನು ಜಾರಿಗೆ ತಂದಿದೆ. ಹಿಂದೆ ಇದ್ದಂಥ ಕಾನೂನಿನಲ್ಲಿ 100 ದಿನಗಳ ಕೂಲಿ ಅವರಿಗೆ ಸಿಗ್ತಾ ಇತ್ತು. ನಾವು ಕೆಲಸ 100 ದಿವಸ ಕೊಡಲಿಕ್ಕೆ ಆಗದಿದ್ದರೆ ಅವರಿಗೆ ಸಂಬಳವನ್ನು ಅವರು ಹಕ್ಕಾಗಿ ಪಡೆಯುತ್ತಾ ಇದ್ದರು. ಉದ್ಯೋಗದ ಖಾತರಿ ಇತ್ತು. ಈಗ ಖಾತರಿಯನ್ನು ತೆಗೆದು ಅದಕ್ಕೆ ಕತ್ತರಿ ಹಾಕಿ BJPಯ ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರದ ಮಂತ್ರಿಗಳು ಈ ದೇಶದ 18 ಕೋಟಿ ಕುಟುಂಬಗಳಿಗೆ ಇವತ್ತು ಬೀದಿ ಪಾಲು ಮಾಡಿದ್ದಾರೆ. ಮತ್ತು ಇವರು ತಂದಂಥ BJP ತಂದಂಥ ಕಾನೂನು ಬಡವರ ಕೂಲಿ ಕಾರ್ಮಿಕರ ಪರವಾಗಿ ಒಂದು ಮರಣ ಶಾಸನ ಆಗಿದೆ. ಹಾಗಾಗಿ ಈ ಕಾನೂನನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ, ಇದನ್ನು ಹೋರಾಟ ಮಾಡಿಯೇ ಮಾಡ್ತೀವಿ ಅಂಥೇಳಿ ದೇಶದ ಉದ್ದಗಲಕ್ಕೂ ಇವತ್ತಿನ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ತೆಗೆದುಕೊಂಡಿದೆ. ಹಾಗಾಗಿ ಈ ಒಂದು ಕಾನೂನು ನಾವು ಹೋರಾಟ ಮಾಡಿಯೇ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಒಂದು ಅಶಿಸ್ತನ್ನು ನಾವು ಸಹಿಸೋದಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಕಾನೂನು ಬದಲಾವಣೆ ಆಗುವವರೆಗೆ ನಮ್ಮ ಹೋರಾಟ ಇರ್ತದೆ. ನಾವು ಬೀದಿಯಲ್ಲಿ ಹೀಗೆ ಮಲಗ್ತೇವೆ, ಪಾದಯಾತ್ರೆ ಮಾಡ್ತೇವೆ. ನಮ್ಮ ಆಯಾಸವನ್ನು ನಾವು, ನಮ್ಮ ಶಕ್ತಿಯನ್ನು ನಾವು ಬಳಕೆ ಮಾಡ್ತೇವೆ. ನಮ್ಮ ಕಾಲುಗಳಿಗೆ ಇವತ್ತು ಹೊಕ್ಕೆಗಳು ಬಂದಿದ್ದಾವೆ. ಆದರೂ ನಮ್ಮ ಹೋರಾಟ ಖಂಡಿತವಾಗಿ ಮುಂದುವರಿಯುತ್ತದೆ. ನಾವು ಬಿಡೋದೇ ಇಲ್ಲ ಅಂತ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಇಬ್ರಾಹಿಂ ನವಾಜ್, ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ. ಬಹುಶಃ ಇವತ್ತು ಈ ದೇಶದಲ್ಲಿ ಸನ್ಮಾನ್ಯ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಪಡಿಸಿಕೊಂಡು ಈ ದೇಶದಲ್ಲಿ VB ಗ್ರಾಮ್ಜಿ ಹೇಳುವಂತಹ ಹೆಸರಿನಡಿಯಲ್ಲಿ ಇವತ್ತು ಕಾರ್ಯಾಚರಣೆ ಮಾಡುವಂತಹ ಒಂದು ಕಾಯ್ದೆಯನ್ನು ತಂದಿರತಕ್ಕಂತಹ ಕೇಂದ್ರದ BJP ಸರ್ಕಾರ, ಇದರ ವಿರುದ್ಧವಾಗಿ ಇವತ್ತು ದೇಶಾದ್ಯಂತ ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಶಕ್ತಿ ತುಂಬಲುಗೋಸ್ಕರವಾಗಿ, ಅವರ ಕೈಯನ್ನು ಬಲಪಡಿಸಲಿಗೋಸ್ಕರವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸುಳ್ಯದಿಂದ ಮುಲ್ಕಿವರೆಗೆ ಸರಿಸುಮಾರು 100 ಕಿಲೋಮೀಟರ್ಗಳ ಕಾಲ ಪಾದಯಾತ್ರೆಯನ್ನು ಇವತ್ತು ಹಮ್ಮಿಕೊಂಡಿದೆ. ಬಹುಶಃ ನಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ನಮ್ಮ ಪಾದಯಾತ್ರೆ ನಿನ್ನೆ ಪಾದಯಾತ್ರೆ ನಾವು ಸುಳ್ಯದಿಂದ ಪ್ರಾರಂಭಗೊಂಡು ಇವತ್ತು 2ನೇ ದಿನದ ಪಾದಯಾತ್ರೆಯಲ್ಲಿ ಇವತ್ತು ನಾವು ಭಾಗವಹಿಸ್ತಾ ಇದ್ದೇವೆ. ಇವತ್ತು ಹೆಚ್ಚಿನ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಪಕ್ಷದ ಹಿತೈಷಿಗಳು, ಅಭಿಮಾನಿಗಳು ಈ ಒಂದು ಬೃಹತ್ತಾದಂತಹ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಾತ್ರ ಅಲ್ಲ, ಈ ಭಾಗದ ಎಲ್ಲ ಜನರು ಕೂಡ ಇದಕ್ಕೆ ಶುಭವನ್ನು ಹಾರೈಸಿ ಬೆಂಬಲವನ್ನು ಕೂಡ ಈಗಾಗಲೇ ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಮಗೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ಒಂದು ವಿಚಾರ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಮಗೆಲ್ಲರಿಗೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದ್ದು ಮಾತ್ರ ಅಲ್ಲ, ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರತಕ್ಕಂತಹ ಮಹಾತ್ಮ ಗಾಂಧೀಜಿಯ ಹೆಸರನ್ನು ಅಳಿಸಬೇಕು. ಮಾತ್ರ ಅಲ್ಲ, ಅವರ ನೀಡಿರ್ತಕ್ಕಂತಹ ಹೆಸರಿನಡಿರ್ತಕ್ಕಂತಹ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ತಂದಂತಹ ಒಂದು ಆ ಉದ್ಯೋಗದ ಖಾತ್ರಿಯ ಒಂದು ಯೋಜನೆಯನ್ನು ಕೂಡ ರದ್ದುಗೊಳಿಸಬೇಕು ಹೇಳುವಂಥ ನಿಟ್ಟಿನಿಂದ ಇವತ್ತು VBG ಗ್ರಾಮ್ಜಿ ಹೇಳುವಂಥ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಇವತ್ತು ವಿಶೇಷವಾಗಿ ಗ್ರಾಮ ಪಂಚಾಯತ್ನ ವ್ಯಾಪ್ತಿಗೆ ಒಳಪಡುವಂತಹ ಈ ಒಂದು ಯೋಜನೆ ಇವತ್ತು ಸರಿಸುಮಾರು 6 ಕೋಟಿಗಿಂತ ಹೆಚ್ಚಿನ ಕೂಲಿ ಕಾರ್ಮಿಕರು, ಬಡವರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಹೇಳುವುದನ್ನು ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಗ್ರಾಮ ಪಂಚಾಯತ್ ಸದಸ್ಯನಿಗೆ ಸರಿಯಾಗಿ ಈ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಏನು ಅಥವಾ ಮನ್ರೇಗಾ ಅಂದರೆ ಏನು ಹೇಳುವುದನ್ನು ಭಾಳ ಚೆನ್ನಾಗಿ ಇವತ್ತು ಗೊತ್ತಿರತಕ್ಕಂಥ ಒಂದು ಯೋಜನೆಯಾಗಿದೆ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಈ ದೇಶದ ಕಟ್ಟಕಡೆಯ ಒಬ್ಬ
ಕೃಷಿ ಕಾರ್ಮಿಕರಿಗೆ ಗೊತ್ತಿದೆ, ಕಟ್ಟಕಡೆಯ ಒಬ್ಬ ಕೂಲಿ ಕಾರ್ಮಿಕನಿಗೆ ಇದರ ಒಂದು ಮಹತ್ವ ಇವತ್ತು ಅರಿದಿದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತು ಪ್ರತಿಯೊಂದು ಮನೆಗೂ ಕೂಡ ಶೌಚಾಲಯ ಇಲ್ಲದಂಥ ಸಂದರ್ಭದಲ್ಲಿ ಅವನ ಮನೆಯಲ್ಲಿ ಇವತ್ತು ಉಚಿತವಾಗಿ ಶೌಚಾಲಯವನ್ನು ಮಾಡುವಂಥ ಒಂದು ದೊಡ್ಡ ಅವಕಾಶ ಕೊಟ್ಟಿರತಕ್ಕಂಥ ಒಂದು ಕಾಯ್ದೆ ಇದ್ದರೆ ಅದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಇನ್ನು ಕೃಷಿಕರಿಗೆ ಬೇಕಾದಂತಹ ಇವತ್ತು ಅಡಿಕೆ ಬೆಳೆಗಾರರಿಗೆ ಗುಂಡಿಯನ್ನು ತೆಗೆಯುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ರಸ್ತೆಗಳನ್ನು ಮಾಡುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಕೃಷಿಗೆ ಬೇಕಾದಂಥ ಚರಂಡಿಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಇವತ್ತು ಬಹಳಷ್ಟು ಕಾರ್ಯಕ್ರಮ ಸರಿಸುಮಾರು 100ಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳು ಈ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿತ್ತು. ಆದರೆ ಈ ಒಂದು ಕಾಯ್ದೆಯನ್ನು ರದ್ದುಪಡಿಸಿಕೊಂಡು ಇವತ್ತು ಕೇಂದ್ರ ಸರ್ಕಾರ ಹೊಸತಾದಂಥ ಒಂದು ಹೆಸರನ್ನು ಇಟ್ಟುಕೊಂಡು ಜನರಿಗೆ ಇವತ್ತು ಪರಿಚಯನ ಮಾಡ್ತಾ ಇದೆ. ಇದರಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಗಿತ್ತು ಅಂತ ಹೇಳಿದರೆ ಶಾಸನಬದ್ಧವಾದಂಥ ಅನುದಾನಗಳು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚಿನ ಗ್ರಾಮ ಪಂಚಾಯತ್ ಸದಸ್ಯರು ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿಯನ್ನು ಬಳಕೆ ಮಾಡಿಕೊಂಡು ಆ ಗ್ರಾಮದ ಜನರನ್ನು ಒಗ್ಗೂಡಿಸಿಕೊಂಡು ರಸ್ತೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಚರಂಡಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ನಿತ ಕಾರ್ಯಕ್ರಮಗಳನ್ನು ಹೆಚ್ಚಾಗಿ ಮಾಡುತ್ತಿರುವಂತಹ ಒಂದು ಯೋಜನೆ ಇದ್ದರೆ ಅದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಈ ಹೋರಾಟ ಇವತ್ತು ಪ್ರಾರಂಭಗೊಂಡಿದೆ. ಮತ್ತೆ ನಾವು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಜಾರಿಗೆ ಬರೆಯುವವರೆಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಯುವಕರು ಕೂಡ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಲಿಕ್ಕಿದ್ದಾರೆ ಹೇಳುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು. ಒಂದೇ ಒಂದು ವಿಚಾರವನ್ನು ಇವತ್ತು ನಾವು BJPಗೆ ಹೇಳುವಂಥದ್ದು, ಇವತ್ತು ನೀವು ಈ ದೇಶದ ಪಿತಾಮಹಾತ್ಮನನ್ನು ಕೊಂದಿರಬಹುದು, ಅದು ಮಾತ್ರ ಅಲ್ಲ ಅವರ ಪ್ರತಿಮೆಗಳನ್ನು ನೀವು ಒಡೆಯಬಹುದು, ಆದರೆ ಈ ದೇಶದ 136 ಕೋಟಿ ಜನರ ಹೃದಯದಲ್ಲಿರ್ತಕ್ಕಂತಹ ಮಹಾತ್ಮ ಗಾಂಧೀಜಿ ಹೆಸರನ್ನು ಅಳಿಸಲಿಕ್ಕೆ ಇದು ನಿಮ್ಮಿಂದ ಸಾಧ್ಯ ಇಲ್ಲ ಹೇಳುವುದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ದರಿಂದ ಈ ಒಂದು ಹೋರಾಟ ಇದು ಪ್ರಾರಂಭಗೊಂಡಿದೆ. ಖಂಡಿತವಾಗಿಯೂ ಕೂಡ ಈ ಹೋರಾಟ ಎಲ್ಲಿವರೆಗೆ ಅಂತ ಹೇಳಿದರೆ ಮನ್ರೇಗಾವನ್ನು ಮತ್ತೆ ಮರು ಜಾರಿಗೆವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ಹೇಳುವುದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯನ್ನು ಒಂದು UPA ಸರ್ಕಾರ ಇರುವಾಗ ಮನಮೋಹನ್ ಸಿಂಗ್ ನೇತೃತ್ವದ ಒಂದು ಸರ್ಕಾರ ಅದನ್ನು ಜಾರಿಗೊಳಿಸಿ ಭಾಳ ಜನರಿಗೆ ಭಾಳ ಅತ್ಯುತ್ತಮವಾದಂಥ ಯೋಜನೆ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ದುರುದ್ದೇಶವನ್ನು ಇಟ್ಟುಕೊಂಡು ಇದು ಕಾಂಗ್ರೆಸ್ ಮಾಡಿದಂಥ ಒಂದು ಯೋಜನೆ ಎನ್ನುವುದನ್ನು ಅದನ್ನು ಕೈಬಿಟ್ಟು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಅದರಲ್ಲಿ ತೆಗೆದು ಅದನ್ನು ಬದಲಿಸುವಂಥ ಕಾರ್ಯಕ್ರಮ ಮಾಡಿದೆ. ನಾವೆಲ್ಲರೂ ಇಡೀ ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ, ತಾಲೂಕಿನಾದ್ಯಂತ ಅದನ್ನು ಎಬ್ಬಿಸಿ ಅದರ ಯೋಜನೆಯನ್ನು ಆಂದೋಲನ ನಡೆಸಿ ಈ ಯೋಜನೆಯನ್ನು ಮಾಡುವಾಗೆ ನಾವು ಅದಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಪುತ್ತೂರಲ್ಲಿ ಕೂಡ ಬೃಹತ್ ಮಾನ್ಯ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ, ಜಿಲ್ಲಾ ನಾಯಕರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ 2,000 ಜನಕ್ಕಿಂತಲೂ ಮಿಕ್ಕಿ ಪಾದಯಾತ್ರೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಯೋಜನೆ ಅದು ಮರುಜಾರಿಗೆ ಆಗಬೇಕು. ಮಹಾತ್ಮ ಗಾಂಧಿ ಅವರ ಹೆಸರನ್ನು ಯಾವತ್ತೂ ನಾವು ಕಿತ್ತಾಕಲಿಕ್ಕೆ ರೆಡಿ ಇರಲ್ಲ. ಅದಕ್ಕೆ ಬೇಕಾದ ಎಷ್ಟೋ ಜನ ಈಗ ಪಾದಯಾತ್ರೆ ಮೂಲಕ ಬೆವರು ಸುರಿಸ್ತಾ ಇದ್ದಾರೆ, ರಕ್ತ ಸುರಿಸಲಿಕ್ಕೂ ಕೂಡ ರೆಡಿಯಾಗಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನಾವು ಆಲಿಸಲಿಕ್ಕೆ ಬಿಡುವುದಿಲ್ಲ. ಇದು ಕಾಂಗ್ರೆಸ್ನ ಹೋರಾಟ, ಇದು ಮತ್ತೊಮ್ಮೆ ಜಾರಿಗೊಳಿಸಬೇಕಂತ ಈ ಮೂಲಕ ನಾವು ವಿನಂತಿ ಮಾಡ್ತಿದ್ದೇವೆ. ವಿಟ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದೇನೆ. ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ನಿನ್ನೆಯಿಂದ ಸುಳ್ಯದಿಂದ ಪ್ರಾರಂಭವಾದಂತಹ ಈ ಒಂದು ಪಾದಯಾತ್ರೆ ಮೂಲ್ಕಿಯವರೆಗೆ ನಡೆಯಲಿಕ್ಕಿದೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈಯವರ ನೇತೃತ್ವದಲ್ಲಿ ಸಾವಿರಾರು ಜನರ ಕೂಡುವಿಕೆಯೊಂದಿಗೆ ಈ ಒಂದು ಪ್ರತಿಭಟನಾ ಜಾಥಾ ನಡೆಯುತ್ತಾ ಇದೆ. ಬಹುಶಃ ಕೇಂದ್ರ BJP ಸರ್ಕಾರ ಇವತ್ತು ಏನು UPA ಸರ್ಕಾರ ತಂದಂತಹ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎನ್ನುವಂಥದ್ದು ಕಾಯ್ದೆ ರೂಪದಲ್ಲಿ ಜಾರಿಗೆ ಬಂದು ಸುಮಾರು 20 ವರ್ಷಗಳ ಕಾಲ ಗ್ರಾಮೀಣ ಜನರ, ಬಡವರ ಹಾಗೂ ಕೂಲಿ ಕಾರ್ಮಿಕರ, ಸಣ್ಣ ರೈತರ, ಅತಿ ಸಣ್ಣ ರೈತರ ಒಂದು ಬದುಕಿಗೆ ಜೀವನ ಆಧಾರಿತವಾದಂತಹ ಯೋಜನೆಯಾಗಿ ರೂಪಿತಗೊಂಡಿತ್ತು. ಅನೇಕ ಜನರು ಇದರ ಪ್ರಯೋಜನವನ್ನು ಪಡೆದು ಇವತ್ತು ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದೇ ರೀತಿ ಕೃಷಿ, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಇದರಲ್ಲಿ ತೊಡಗಿಸಿಕೊಂಡು ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಈ ಯೋಜನೆ ಮುಖಾಂತರವಾಗಿ ಮಾಡಿಕೊಂಡಿದ್ದಾರೆ. ಆದರೆ ಈಗಿನ ಕೇಂದ್ರ BJP ಸರ್ಕಾರ, ಮೋದಿ ಸರ್ಕಾರ ಇವತ್ತು ಗ್ರಾಮೀಣ ಜನರಿಗೆ ತೊಂದರೆ ಮಾಡಬೇಕು, ಅವರ ಜೀವನೋಪಾಯಕ್ಕೆ ಅನುಗುಣವಾಗಿದ್ದ ಕಾಯ್ದೆಯನ್ನು ಜಾರಿಗೆ ಮಾಡುವ ಮೂಲಕವಾಗಿ ಸಮಾಜದಲ್ಲಿ ಅಶಾಂತಿ ಮತ್ತು ಆರ್ಥಿಕ
ಸ್ವಾವಲಂಬಿ ಜೀವನಕ್ಕೆ ತೊಂದರೆ ಆಗುವಂಥ ರೀತಿಯಲ್ಲಿ ಇವತ್ತು ಕಾಯ್ದೆಯನ್ನು ರದ್ದು ಮಾಡುವ ಮೂಲಕವಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದು ವಿ ಜಿ ರಾಮ್ಜಿ ಎನ್ನುವಂಥ ಒಂದು ಹೆಸರನ್ನಿಡುವ ಮೂಲಕವಾಗಿ ಇವತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೋಸ್ಕರ ಇವತ್ತು ನಮ್ಮ ದೇಶದಾದ್ಯಂತವಾಗಿ ಕಾಂಗ್ರೆಸ್ ಜನಪರವಾಗಿ ಜನರ ಕಾಳಜಿಯೊಂದಿಗೆ ನಾವು ಕೆಲಸ ಮಾಡುವಂಥ ಒಂದು ಪಕ್ಷ. ಅದಕ್ಕೋಸ್ಕರ ಜನರ ಒಂದು ಕಾಳಜಿಯನ್ನು, ಜನರ ಜೀವನವನ್ನು ಉಳಿಸುವ ಉದ್ದೇಶಕ್ಕೋಸ್ಕರ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಕೇವಲ ಸಾಂಕೇತಿಕವಾದಂಥ ಪಾದಯಾತ್ರೆ. ನಾವು ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಪುನರ್ ಪ್ರತಿಷ್ಠೆ ಆಗುವಲ್ಲಿಯವರೆಗೆ, ಪುನರ್ ಪ್ರಾರಂಭ ಆಗುವಲ್ಲಿವರೆಗೆ ನಮ್ಮ ಹೋರಾಟ ಇದ್ದೇ ಇರ್ತದೆ. ಗ್ರಾಮೀಣ ಜನರ ಬದುಕನ್ನು ಹಸನುಗೊಳಿಸುವಂಥ ಕೆಲಸ ಕಾಂಗ್ರೆಸ್ ಖಂಡಿತ ಮಾಡಿಯೇ ಮಾಡುತ್ತದೆ. ಕೇಂದ್ರ ಸರ್ಕಾರ ಈ ಒಂದು ಅಂಶಗಳನ್ನು ಪರಿಗಣಿಸಿ ನಮ್ಮ ಏನು 2005ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಜಾರಿಗೆ ತಂದಂತಹ ಯೋಜನೆಯನ್ನು ಮರುಸ್ಥಾಪಿಸಿ ಅದರ ಮೂಲ ಸ್ವರೂಪವನ್ನು ಉಳಿಸಿಕೊಳ್ಬೇಕು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಆ ಕಾಯ್ದೆಯಲ್ಲಿ ಮುಂದುವರಿಸಬೇಕು ಎನ್ನುವಂಥ ಹಕ್ಕೊತ್ತಾಯವನ್ನು ಈ ಪಾದಯಾತ್ರೆ ಮೂಲಕವಾಗಿ ನಾವು ಮಾಡ್ತಾ ಇದ್ದೇವೆ. ನಾನು ಶಾಲಿಟ್ ಪಿಂಟೋ, ಇಕೋ ಟೂರಿಸಂ ಬೋರ್ಡ್ ಚೇರ್ಮನ್ ಆಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಎಲ್ಲರಿಗೂ ತಿಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ 4 ದಿನದ ಪಾದಯಾತ್ರೆ ಯಾತಕ್ಕಾಗಿ ಸುಳ್ಯದಿಂದ ಮುಲ್ಕಿಯವರೆಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ, ಈ ಒಂದು ಯೋಜನೆ ಪಂಚಾಯತಿನ ಗ್ರಾಮೀಣ ಭಾಗದಲ್ಲಿ ಇರುವ ಪಂಚಾಯತಿಗಳಿಗೆ ಸೀಮಿತವಾದಂಥ ಈ ಒಂದು ಯೋಜನೆ. ಬಿ ಜೆ ಪಿಯವರು ಏನು ಮಾಡಿದ್ದಾರೆ, ಬಿ ಜೆ ಪಿಯವರು ಕೇಂದ್ರ ಸರ್ಕಾರದಲ್ಲಿ ಆ ಯೋಜನೆಯ ಹೆಸರನ್ನು ತಿರುಚಿದ್ದಾರೆ. ಮಹಾತ್ಮ ಗಾಂಧಿಯ ಹೆಸರನ್ನು ಹೊರಗಿಟ್ಟು ವಿ ಜಿ ರಾಮ್ಜಿ ಅಂತ ಹೆಸರನ್ನು ಅದಕ್ಕೆ ಸೂಚಿಸಿ ಅದನ್ನು ಅನುಮೋದನೆಗೆ ಅವರು ಇವತ್ತು ಕಾಯ್ತಾ ಇದ್ದಾರೆ. ಅದರ ಬಗ್ಗೆ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಬಿ ಜೆ ಪಿಯವರು ಏನು ತಿಳಿದುಕೊಂಡಿದ್ದಾರೆ ಅಂದರೆ, ಹೆಸರು ಚೇಂಜ್ ಮಾಡಿದ ಕೂಡಲೇ ಆ ಏನು ಅನುಷ್ಠಾನ ಆಗಿದ್ದ ಯೋಜನೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಇದು ಗ್ರಾಮೀಣ ಭಾಗದ ಜನರಿಗೆ ಅವರ ಒಂದು ಅಂದರೆ ಇದರಲ್ಲಿ ಕಾಂಟ್ರಾಕ್ಟ್ ಅವರ ಪಾತ್ರ ಬರೋಲ್ಲ, ಇದು ಕೂಲಿಗಾಗಿ ಕೊಡುವಂಥ ಒಂದು ವೇತನ. ಅದು ಯಾರು ಕೂಡ ಮಾಡ್ಬೋದು, ಜನಸಾಮಾನ್ಯರು ಕೂಡ ಕೂಲಿ ಮಾಡ್ಬೋದು, ನಾವು ಕೂಡ ಮಾಡ್ಬೋದು. ಒಂದು ಜಾಬ್ ಕಾರ್ಡ್ ಇದ್ದರೆ, ಈಗ ನಮಗೆ ಫಾರ್ ಎಕ್ಸಾಂಪಲು ಒಂದು ಸ್ಕೂಲಿದು ಹಳೆ ವಿದ್ಯಾರ್ಥಿ ಸಂಘದವರು ಸ್ಕೂಲಿಗೆ ಅವರಿಗೆ ಏನಾದರೂ ಒಂದು ಕಾಂಪೌಂಡ್ ಕಟ್ಟಬೇಕು, ಸ್ಕೂಲು ಒಂದು ದುರಸ್ತಿ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ, ಅಷ್ಟೊಂದು ಯುವಕ ಮಂಡಲದವರು ಸೇರಿಕೊಂಡು ಜಾಬ್ ಕಾರ್ಡ್ ಮಾಡಿ ಅವರು ಶ್ರಮದಾನ ಮಾಡಿ ಒಂದು ಉದ್ಯೋಗ ಕ್ರಿಯೇಟ್ ಮಾಡಿ ಇಂಥ ಒಂದು ಅನುದಾನವನ್ನು ಭರಿಸುವಂಥ. ಆವಾಗ ಏನಾಯಿತು, ಆ ಒಂದು ಊರಿದು ಅಭಿವೃದ್ಧಿ ಆಗುತ್ತೆ. ಸ್ವಂತ ಮನೆ ಅವ್ರಿಗೆ ಬಾವಿ ಬೇಕು, ಆ ಬಾವಿದು ಕೂಲಿದು ವೇತನ ಸಿಗುತ್ತೆ, ಕೆರೆದು ವೇತನ ಸಿಗುತ್ತೆ. ಬೇರೆ ಬೇರೆ ಏನು ಕೂಲಿಗೆ ಸಂಬಂಧಪಟ್ಟ ಆ ಗ್ರಾಮೀಣ ಭಾಗದ ಜನರಿಗೆ ಭಾಳಷ್ಟು ಒಂದು ಅಗತ್ಯವಾದಂಥ ಈ ಒಂದು ಯೋಜನೆಯನ್ನು 2005ರಲ್ಲಿ ಈ ಯೋಜನೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರವು ಕೇಂದ್ರ ಸರ್ಕಾರ ತಂದಿತ್ತು. ಇವಾಗ ಈ ಬಿ ಜೆ ಪಿಯವರು ಹೆಸರನ್ನು ತಿರುಚಿಬಿಟ್ಟಿದ್ದಾರೆ. ಹೆಸರು ತಿರುಚಿಬಿಟ್ರೆ ಆ ಯೋಜನೆ ತಂದವರದ್ದು ಬದಲಾವಣೆ ಮಾಡಲಿಕ್ಕೆ ಆಗುತ್ತಾ? ಇಲ್ಲ. ಕೋವಿಡ್ ಟೈಮಲ್ಲಿ ನೀವು ಗಮನಿಸಿ, ಬರೀ ಒಂದೇ ಯೋಜನೆ ಜನರಿಗೆ ಉಪಕಾರವಾದದ್ದು. ಯಾಕೆಂದರೆ ಹೊಟ್ಟೆಗಿಲ್ಲದೆ ಏನೂ ಇಲ್ಲದೆ ನರಳಾಡ್ತಿರುವ ಸಮಯದಲ್ಲಿ ಈ ಕೂಲಿಯ ವೇತನ ನಿಂತಿರಲಿಲ್ಲ. ಗ್ರಾಮ ಪಂಚಾಯತಲ್ಲಿ ಅದು ಅನುಷ್ಠಾನ ಆದ ಕಾರಣ ಜನರು ಇವತ್ತು ಕೋವಿಡ್ ಟೈಮಲ್ಲಿ ಬದುಕಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇವಾಗ ಏನಾಗಿದೆ ಅಂದರೆ, ಈ ಕೇಂದ್ರ ಸರ್ಕಾರವು ಹೆಸರು ಬದಲಾವಣೆ ಮಾಡಲಿಕ್ಕೆ ಹೊರಟಿದೆ, ವೇತನ ಕಡಿತ ಮಾಡಿದೆ, ಬಜೆಟ್ ಸರಿಯಾಗಿ ಸಿಗುತ್ತಾ ಇಲ್ಲ ಈ ಯೋಜನೆಗೆ. ನೀವು ಗಮನಿಸಿ, ನೀವು ಪಂಚಾಯತಿನ ರೆಕಾರ್ಡ್ ತೆಗೆದು ನೋಡಿದರೆ, ನೀವು ಮೀಡಿಯಾದವರು ಇದರ ಬಗ್ಗೆ ನೋಡಬೇಕು, ಜನರಿಗೆ ನೀವು ಸರಿಯಾದ ಮಾಹಿತಿ ಕೊಡಬೇಕು. ಯಾತಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ ಅಂದರೆ, ಈ ಯೋಜನೆ ನಿಲ್ಲಕೂಡದು. ಈ ಯೋಜನೆ ಯಾವ ರೀತಿ ಇತ್ತು, ಇದರ ಮೂಲ ಸ್ವರೂಪ ಹೇಗಿತ್ತು, ಅದು ಮುಂದುವರಿಸಿಕೊಂಡು ಹೋಗಬೇಕು. ಹೆಸರು ಬದಲಾವಣೆ ಆದ ಕೂಡಲೇ ನಮ್ಮ ಕಾರ್ಯಕ್ರಮ ಅವರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಖಂಡಿತ ಆಗೋಲ್ಲ, ತಿರುಚಿದರೂ ಆಗೋಲ್ಲ. ಅದರ ಏನು ಮೂಲ ಸ್ವರೂಪ ಉಂಟು, ಯಾವ ರೀತಿಯಲ್ಲಿ ಇವತ್ತು ಕೇಂದ್ರವು ಗ್ರಾಮಕ್ಕೆ ವಿಕೇಂದ್ರೀಕರಣದ 3 ಟೈರ್ ಸಿಸ್ಟಮಲ್ಲಿ ಗ್ರಾಸ್ ರೂಟಲ್ಲಿ ಈ ಒಂದು ಯೋಜನೆ ಇವತ್ತು ಅನುಷ್ಠಾನಗೊಳ್ಳುವಾಗ ಇದನ್ನು ತಿರುಚಿ ಏನೋ ಒಂದು ಬೇರೆ ಬೇರೆ ಯೋಜನೆಗಳನ್ನು ತರಿಸಿ ಜನರಿಂದ ಇಂದು ಕಿತ್ತುಕೊಳ್ಳುವ ಒಂದು ಸಾಹಸಕ್ಕೆ ಇವರು ಹೊರಟಿದ್ದಾರೆ. ಇದರ ವಿರುದ್ಧ ನಾವಿವತ್ತು ಉಗ್ರ ಹೋರಾಟ ಮಾಡುತ್ತಾ ಇದ್ದೇವೆ. ಸುಳ್ಯದಿಂದ ಮುಲ್ಕಿಯವರಿಗೆ ಸುಲಭದ ಕೆಲಸವಲ್ಲ. ನಾವು ಇವತ್ತು ಎಷ್ಟು ನಮಗೆ ಸಾಕಾಗಿದೆ ಅಂದರೆ, ಈ ಉರಿ ಬಿಸಿಲಲ್ಲಿ ನಾವು ಯಾತಕ್ಕಾಗಿ ನಾವು ನಡೆಯುವುದು, ಜನರಿಗೋಸ್ಕರ. ನಾವು
ಜನರಿಗೋಸ್ಕರ ಇದರ ಬಗ್ಗೆ ನಾವು ಮಾಹಿತಿ ಕೊಡಬೇಕು, ಜನರಿಗೆ ಅರ್ಥ ಆಗಬೇಕು. ಕಾಂಗ್ರೆಸ್ ಸರ್ಕಾರ ಇಷ್ಟೊಳ್ಳೆ ಕಾರ್ಯಕ್ರಮಗಳನ್ನು ರಾಜ್ಯದಲ್ಲಿ ಮಾಡುವಾಗ ಕೇಂದ್ರ ಸರ್ಕಾರದ ಈ ಒಂದು ವಿರೋಧ ನೀತಿಯನ್ನು ನಾವು ಇವತ್ತು ವಿರೋಧಿಸ್ತಾ ಇದ್ದೇವೆ. ಎಲ್ಲರೂ ನಮ್ಮೊಂದಿಗೆ ಸೇರಿದ್ದಾರೆ. ದಯವಿಟ್ಟು ಜನರು ಅರ್ಥ ಮಾಡಿಕೊಳ್ಬೇಕು ನಾವು ಯಾತಕ್ಕಾಗಿ ಈ ಪಾದಯಾತ್ರೆಯನ್ನು ಮಾಡುತ್ತೇವೆಂದು. 100 ಕಿಲೋಮೀಟರ್ ಪಾದಯಾತ್ರೆ, ಇದು ನಿಲ್ಲೋಲ್ಲ, ಇದು ಮುಲ್ಕಿಯವರೆಗೆ ನಾವು ನಡೆಯುತ್ತೇವೆ. ಜನರು ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು, ಸರಿಯಾದ ಪರಿಪೂರ್ಣ ಮಾಹಿತಿ ಕೊಡಬೇಕು, ಹಾಗೂ BJPಯ ವಿರುದ್ಧ ಎಲ್ಲರೂ ಸೇರಿ ಹೋರಾಟ ಮಾಡಬೇಕಂತ ಹೇಳಿಕೊಂಡು ಈ ನಾನು ಪಾದಯಾತ್ರೆಗೆ ಶುಭ ಹಾರೈಸ್ತೇನೆ. ಜನ ವಿರೋಧಿ ನೀತಿಯ ವಿರುದ್ಧ ಇವತ್ತು ಕಾಂಗ್ರೆಸ್ ಒಂದು ರೀತಿಯ ಪಾದಯಾತ್ರೆಯ ಮೂಲಕ ಜನಾಂದೋಲನವನ್ನು ಹಮ್ಮಿಕೊಂಡಿದೆ. ಈ ಪಾದಯಾತ್ರೆ ಸುಳ್ಯದಿಂದ ಹೊರಟು ಮುಲ್ಕಿಯ ತನಕ ನಡೆಯಲಿದೆ. ಈಗಾಗಲೇ ನಿನ್ನೆ ದಿವಸ ಸುಳ್ಯದಿಂದ ಪುತ್ತೂರು ಕುಂಬ್ರ ತನಕ ಆಗಮಿಸಿ ಇವತ್ತು ಕುಂಬ್ರದಿಂದ ಈ ಪಾದಯಾತ್ರೆ ಮಾಣಿ ತನಕ ನಡೆಯಲಿದೆ. ಈ ಪಾದಯಾತ್ರೆಯಲ್ಲಿ ಇವತ್ತು ಕೇಂದ್ರದ ಜನವಿರೋಧಿ ಏನು ನೀತಿ ಇದೆ, ವಿಶೇಷವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದುಗೊಳಿಸಿರುವುದರ ವಿರುದ್ಧ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಮನ್ರೇಗಾ ಈ ಯೋಜನೆಯನ್ನು ಪುನರಪಿ ತರಬೇಕು ಮತ್ತು ಎಲ್ಲ ಈ ದೇಶದ ಜನರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿನಲ್ಲಿ ಉದ್ಯೋಗ ದೊರೆಯುವಂತೆ ಮಾಡಬೇಕು ಅಂತ ಹೇಳುವ ಒತ್ತಾಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾದ ಪಾದಯಾತ್ರೆ ನಡೀತಾ ಇದೆ. ನಮ್ಮೆಲ್ಲ ನಾಯಕರುಗಳು, ವಿಶೇಷವಾಗಿ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಹರೀಶ್ ಕುಮಾರ್ ರವರು ಮತ್ತು ನಮ್ಮ MLC ಅವರಾದಂಥ ಐವನ್ ಡಿಸೋದರ್ ಅವರು, ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು, ರಮನಾಥ್ ರೈ ಅವರು ಮತ್ತು ಮುಂತಾದ ಅನೇಕ ಮುಖಂಡರುಗಳ ನೇತೃತ್ವದಲ್ಲಿ ಈ ಪಾದಯಾತ್ರೆಯು ಇಂದು ಮಾಣಿ ತನಕ ಮುಂದುವರಿದು ನಾಳೆ ಪುನಃ ಕಲ್ಲಡ್ಕದಿಂದ ಪರಂಗಿಪೇಟೆ ತನಕ ನಡೀಲಿಕ್ಕಿದೆ. ಈ ಎಲ್ಲ ಪಾದಯಾತ್ರೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬರಮಾಡಿಕೊಳ್ತಿದ್ದೇವೆ. ಥ್ಯಾಂಕ್ ಯು. महात्मा गांधी अमर अमर रहे अमर रहे अमर रहे अमर रहे। अन्याय अन्याय नरेंद्र मोदिಯಿಂದ अन्याय नरेंद्र मोदिಯಿಂದ अन्याय 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 ಬಿಜೆಪಿ ಸರ್ಕಾರದಿಂದ अन्याय ವೈಫಲ್ಯ ಇದು ವೈಫಲ್ಯ ಇದು ವೈಫಲ್ಯವಿದು 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 ನರೇಂದ್ರ ಮೋದಿಯ ವೈಫಲ್ಯ ಇದು ನರೇಂದ್ರ ಮೋದಿಯ ವೈಫಲ್ಯವಿದು।
ಮಹಾತ್ಮ ಗಾಂಧಿ ಮನರೇಗಾ ಬಚಾವ್ ಕಾರ್ಯಕ್ರಮ ಪಾದಯಾತ್ರೆ ಬಹಳಷ್ಟು ಯಶಸ್ವಿಯಾಗಿ ಸಾಗುತ್ತಾ ಇದೆ. ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಬೇಕೇ ಬೇಕು, ನ್ಯಾಯ ಬೇಕು ಬೇಕೇ ಬೇಕು. ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀಮತಿ ಪುಷ್ಪಾ ಅಮರನಾಥ್. ಇದೀಗ ಭವ್ಯ ಸ್ವಾಗತವಾಗ್ತಾ ಇದೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.